ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ನೀರಿಲ್ಡು ಉಳ್ಳಾಲ ಕ್ಷೇತ್ರ ಸಮಿತಿ ಮುತಾಲಿಕೆಡು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆದ ಅಸಂಘಟಿತ ಕಾರ್ಮಿಕರಿನ ಸಾಮಾಜಿಕ ಭದ್ರತಾ ಮಂಡಳಿದ ಸಹಕಾರಡು ಅರ್ಹ ಕಾರ್ಮಿಕ ಫಲಾನುಭವಿಗಳಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆಯನ್ನು ಒಳಪೇಟೆ ಕ್ಲಿಕ್ ಸಭಾಂಗರಡು ಸೋಮವಾರ ಕಾಣೆ ನಡಪಾಯಿರು. ಕಾರ್ಮಿಕ ನಿರೀಕ್ಷಕರು ರಾಜಶೇಖರ್ ಸದಸ್ಯರಿಗೆ ಕಿಟ್ ವಿತರಣೆ ನಡಪಾದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕೆಎಸ್ಟಿಎದ ಎಡ್ಡೆಬೇಲೆಗೂ ಶುಭ ಹಾರೈಸಿದರು. ಕೆಎಸ್ಟಿಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಸಂತ್ ಬಿ ಪಾತ್ರರೊಂದು ಕಾರ್ಮಿಕ ಇಲಾಖೆದ ಮುಖಾಂತರ ಅಸಂಘಟಿತ ವಲಯದ ಕಾರ್ಮಿಕ ಬಂಧುಗಳಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮತ್ತೊಂದು ಪಂಡ ತೆರಿಪಾಯಿರು. ಉಳ್ಳಾಳದ ಟೈಲರ್ ವೃತ್ತಿ ಬಾಂಧವರಿಗೆ ಆಹಾರದ ಕಿಟ್ಟನ್ನು ಅರ್ಪಿಸ್ತಾ ಇದ್ದೇವೆ. ಈ ಆಹಾರದ ಕಿಟ್ಟನ್ನು ಕರ್ನಾಟಕ ಸರ್ಕಾರದ ಅಂದರೆ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮುಖಾಂತರ ನೀಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಕಾರ್ಮಿಕ ಇಲಾಖೆಯವರು ತುಂಬ ಸಹಕರಿಸಿದ್ದಾರೆ. ಕಾರ್ಮಿಕ ಇಲಾಖೆಯ ಶ್ರೀಯುತ ರಾಜಶೇಖರ್ ರೆಡ್ಡಿ ಅವರಿಗೂ ನಾನು ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ 1600 ಕಿಟ್ಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ 200 ಕಿಟ್ಟು ಮಾತ್ರ ನಮ್ಮ ಉಳ್ಳಾಳ ಕ್ಷೇತ್ರ ಸಮಿತಿಗೆ ಸಿಕ್ಕಿದೆ. ಈ ಕ್ಷೇತ್ರ ಸಮಿತಿಯಲ್ಲಿ ಸಿಕ್ಕಿದಂಥ ಈ ಕಿಟ್ ನಿಜವಾಗಿ ಬಹಳ ಕಡಿಮೆ ಇದೆ. ಇದನ್ನು ಆದಷ್ಟು ಹೆಚ್ಚು ಕೊಡಬೇಕಿತ್ತು. ಆದರೂ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನು ಸ್ವೀಕರಿಸ್ತಾ ಇದ್ದೇವೆ. ಈ ರೀತಿಯಾಗಿ ನಮಗೆ ಕಿಟ್ಟನ್ನು ಕೊಡಲು ಸಹಕರಿಸಿದ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೆಎಸ್ಟಿಎ ಅಧ್ಯಕ್ಷರು ಪ್ರಜ್ವಲ್ ಕುಮಾರ್ ಬೊಕ್ಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಮಾಡೂರು ಆಹಾರ ಕಿಟ್ ವಿತರಣೆದ ಬಗ್ಗೆ ಪೂರಕ ಮಾಹಿತಿ ಕೊರಿಯರು. ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಇನ್ನೂ ಕೂಡ ಕಿಟ್ ಜಾಸ್ತಿ ಬೇಕಂತ ಬೇಡಿಕೆಯನ್ನು ಇಟ್ಟಿದ್ದೇವೆ. ನಮಗೆ ಇಲಾಖೆಯ ಮುಖಾಂತರ ಸಿಕ್ಕಿದಂಥ 1600 ಕಿಟ್ ಇಡೀ ಜಿಲ್ಲೆಗೆ, ಅದನ್ನು 200ರಂತೆ ಪ್ರತಿ ಕ್ಷೇತ್ರಗಳಿಗೆ ಒಂದೇ ರೀತಿಯಲ್ಲಿ ಹಂಚಿದ್ದೇವೆ. ಈಗಾಗಲೇ ಮಂಗಳೂರಿನಲ್ಲಿ ಕೂಡ ವಿತರಣೆ ಆಗಿದೆ. ಇವತ್ತು ಈ ಒಂದು ಉಳ್ಳಾಲ ಕ್ಷೇತ್ರದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವಲಯದ ತೀರಾ ಅರ್ಹರಾದ ತೀರಾ ಆರ್ಥಿಕ ಸಂಕಷ್ಟದಲ್ಲಿರುವಂಥ ನಮ್ಮ ಯಾರು ಸದಸ್ಯರಿದ್ದಾರೆ ಆ ಸದಸ್ಯರಿಗೆ ಈ ಒಂದು ಆಹಾರ ಕಿಟ್ಟನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಯಂತೆ ಇನ್ನಷ್ಟು ಆಹಾರ ಕಿಟ್ ಸಿಕ್ಕಿದರೆ ನಮ್ಮ ಎಲ್ಲ ವೃತ್ತಿ ಬಾಂಧವರಿಗೆ ನೀಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿಯಿಂದ ಈಗಾಗಲೇ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಕೆಎಸ್ಟಿ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ನೇತ ನಿರೆಲ್ಡೆ ನಮ್ಮ ಆಹಾರ ಕಿಟ್ಟನ್ನು ಇನ್ನು ವಿತರಣೆ ಮಂತ ಉಳ್ಳಾಲ ಕ್ಷೇತ್ರಡು ಇರ್ನೋದು ಅಸಂಘಟಿತ ಒಂಜಿ ಟೈಲರ್ನಕ್ಲೆ ಕೊರ್ಪುಣಂಜ ಕಿಟ್ ಇಂದು ಆದುಂಡು ಐಕ್ ಒಂಜಿ 200 ಜನಕ್ಕೂ ಒಂಜಿ ವಿತರಣೆ ಮಂತ. ಈ ಒಂಜಿ 200 ಜನತ್ ಎಂಕ್ಲೆಗ್ 2,800 ಚಿಲ್ಲರೆ ಉಳ್ಳಾಲ ಕ್ಷೇತ್ರಡು ಸದಸ್ಯರುಳ್ಳೇರು. ಆಂಡ ಎಂಕಲ್ ಇತ್ತೇನೆ ಅಸಂಘಟಿತ ಕಾರ್ಮಿಕ ಇಲಾಖೆಗೆ ಮನವಿ ಕೊಡ್ತಾ ನೀಡಿದ ಹೆಚ್ಚು ಕೊರಡು ಬಂಡದು ಆಯ್ನಾತ ಪ್ರಯತ್ನ ನೋಡಲ್ಲ ಏರಿಯಾಗೆ ತೆಗೆದಜಿ ಆಯ್ತದೆ ನನ್ನ ದುಂಬಾಗ ಆಯ್ಕೆ ವ್ಯವಸ್ಥೆ ಎಂಕ್ಲೆ ಮಲ್ಪ ಬಂಡೊಂದು ಈ ಮೂಲಕ ಮಾತಾ ನಮ್ಮ ಟೈಲರ್ ವೃತ್ತಿ ಬಾಂಧವರು ವಿನಂತಿ ಮಂತೊಂದುಲ್ಲೆ ನಮ್ಮ ಕೆಎಸ್ಟಿದ ಪರವಾದ ಈ ಒಂಜಿ ವಿಷಯನು ಮುಗಿತೊಂದಿಲ್ಲ. ಸುಮಾರು 200 ಸದಸ್ಯರಿಗೆ ಈ ಪೊರ್ತು ಆಹಾರ ಧಾನ್ಯದ ಕಿಟ್ ಅನ್ನು ವಿತರಣೆ ಮಾಡ್ತಾರೆ. ಕೆಎಸ್ಟಿಎ ಉಳ್ಳಾಲ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಜಯಲಾಕ್ಷ ಕೋಟ್ಯಾನ್ ಗುರ್ಕಾರ್ವಣೆ ವಹಿಸುತ್ತಿದ್ದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದೇವದಾಸ್ ಎತ್ಕೊಂಡೇರು, ಶ್ರೀಮತಿ ವೇದಾವತಿ ಕೊಲ್ಯ ಸೊಲ್ಮೆ ಸಂದಾಯರು.